ಹಾವು ಕಡಿತ ಅನ್ನುವಂತಹದ್ದು ಎಷ್ಟು ಗಂಭೀರ ತುರ್ತು ಪರಿಸ್ಥಿತಿ ಸರ್ ಅದು? ಏನು ಜಾಗ ಏನು ಕಚ್ಚಿದೆ ಅದನ್ನ ಮೂವ್ ಮಾಡದೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ಕಚ್ಚಿದ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಒಂದು ಕೋಲನ್ನು ಇಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಅಥವಾ ಹಗ್ಗದಲ್ಲಿ ಹೀಗೆ ಕಟ್ಟಿ ಹಾವು ಕಚ್ಚಿದಂಥ ತಕ್ಷಣ ಅದನ್ನು ಬಾಯಲ್ಲಿ ಹೀರುವಂತಹ ಒಂದು ಸೀನ್ಗಳನ್ನೆಲ್ಲ ತೋರಿಸ್ತಾರೆ ಸರ್. ಇದನ್ನು ನೋಡಿ ನಮ್ಮ ಸಾಮಾನ್ಯ ಜನರು ಕೂಡ ಅದೇ ರೀತಿ ಕೆಲವೊಂದೊಂದು ಸರಿ ಅಟೆಂಪ್ಟ್ ಮಾಡೋದನ್ನು ಕೂಡ ನೋಡಿರಬಹುದು ಸರ್. ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ಟೋಟಲಿ ಮಿಸ್ಕನ್ಸೆಪ್ಟ್ ಅದು. ಹಾಂ ಸರ್. ಆ ವಿಷ ಅವ್ರ ಬಾಯಿ ಮುಖಾಂತರ ಅವ್ರ ದೇಹಕ್ಕೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬ ಇರ್ತದೆ. ತುಂಬ ಡೇಂಜರಸ್ ಯಾವುದಂತ ಹೇಳಿದ್ರೆ ಒಂದು ಕಟ್ಟು ಹಾವು ತುಂಬ ಸೂಕ್ಷ್ಮವಾಗಿರ್ತದೆ. ಅದರಲ್ಲಿ ಇದು ಅದರ ಹಲ್ಲೇನಿದೆ, ಸೊ ಅದು ಕಚ್ಚಿದ್ದು ನಮಗೆ ಯೂಶಲಿ ಕಾಣುವುದಿಲ್ಲ. ಕಟ್ಟು ಹಾಕ್ತಾರೆ, ಅದು ಎಷ್ಟು ಒಳ್ಳೆಯದು ಸರ್? ಅಥವಾ ಏನಾದರೂ ಅದರಿಂದ ಡೇಂಜರಸ್ ಏನಾದರೂ? ತುಂಬ ಹೊತ್ತು ಎಲ್ಲ ನಾವು ಹಗ್ಗ ಕಟ್ಟಿದ್ದೇವೆ ಅಂತ ಹೇಳಿದರೆ ಈ ಭಾಗನ ಕಟ್ ಮಾಡುವಂಥ ಪರಿಸ್ಥಿತಿ ಬರುವಂಥ ಚಾನ್ಸಸ್ ಉಂಟು. ಗ್ಯಾಂಗ್ರೀನ್ ಆಗುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಹಾಗೆ ಕಟ್ಟಬೇಕು ಅಂತ ಹೇಳಿದ್ದು ಈ ಆ್ಯಂಟಿ ಸ್ನೇಕ್ ವಿನಮಲ್ಲಿ 4 ಥರದ ವಿಷಕ್ಕೆ ಬೇಕಾಗಿರುವಂಥ ಅದು ಆ್ಯಂಟಿ ವೆನಮ್ ಇರ್ತದೆ. ಓಕೆ, ಅದು ಒಂದೊಂದು ಕೊಟ್ಟರೆ ಇದು 4 ವಿಷಕಾರಿ ಏನು ಇದೆ ಹಾವು ಕಚ್ಚಿದ್ದು ಅದಕ್ಕೆ ಎಫೆಕ್ಟ್ ಆಗ್ತದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಯೋಜಿಸುತ್ತಿರುವಂತಹ ವಿಶೇಷ ಆರೋಗ್ಯ ಪಾಡ್ಕಾಸ್ಟ್. ಇಂದು ನಾವು ಈ ವಿಶೇಷ ಆರೋಗ್ಯ ಪಾಡ್ಕಾಸ್ಟ್ನಲ್ಲಿ 2 ವಿಷಯಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀವಿ. ಒಂದು, ಹಾವು ಕಡಿತದ ಬಗ್ಗೆ. ಆ ಹಾವು ಕಡಿತಗೊಂಡಾಗ ಏನು ಮಾಡಬೇಕು, ತುರ್ತು ಸಂದರ್ಭಗಳಲ್ಲಿ ಯಾವೆಲ್ಲ ಪ್ರಿಕಾಷನ್ಸ್ಗಳನ್ನು ನಾವು ತಗೋಬೇಕು, ಈ ಎಲ್ಲ ಮಹತ್ವದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಕಾರ್ತಿಕ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ನನ್ನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ಹಾವು ಕಡಿತ ಅನ್ನುವಂತಹದ್ದು ಎಷ್ಟು ಗಂಭೀರ ತುರ್ತು ಪರಿಸ್ಥಿತಿ ಸರ್ ಅದು? ಹಾವು ಕಡಿತ ಅನ್ನುವಂಥದ್ದು ಮೇಜರ್ಲಿ ಹೇಗಂತ ಹೇಳಿದರೆ ನಮ್ಮ ದೇಶದಲ್ಲಿ ಒಂದು 70% ಏನುಂಟು ಹಾವುಗಳು ಅದರಲ್ಲಿ ವಿಷ ಇಲ್ಲದೆ ಇರುವಂಥ ಹಾವುಗಳು. ಓಕೆ, ಅದರಲ್ಲಿ ಒಂದು 30% ವಿಷ ಇರುವಂಥ ಹಾವುಗಳು. ಆ 30% ವಿಷ ಇರುವಂಥ ಹಾವುಗಳು ಕೆಲವೊಂದು ಸರ್ತಿ ಕಚ್ಚಿದಾಗ ವಿಷ ಕೆಲವೊಂದು ಸರ್ತಿ ಉಳುತ್ತವೆ, ಕೆಲವೊಂದು ವಿಷ ಅಲ್ಲದೆ ಕಚ್ಚುವಂಥ ಸಾಧ್ಯತೆಗಳು ಇರ್ತವೆ. ಅದು ವಿಷ ಪೂರಿತ ಎಲ್ಲಾದರೂ ಕಚ್ಚಿದೆ ಅಂತ ಹೇಳಿದರೆ, ಸೊ ನಮ್ಮ ದೇಹದಲ್ಲಿ ವಿಷ ಹರಡಿದೆ ಅಂತ ಹೇಳಿದರೆ ಬೇರೆ ಬೇರೆ ವಿಧದ ವಿಷ ಇರುವಂಥ ಹಾವುಗಳು ಇರ್ತವೆ. ಅದು ವಿಷ ದೇಹದ ಒಳಗೆ ಸೇರಿದೆ ಅಂತ ಹೇಳಿದರೆ ಅದು ವಿಷಗಳು ನಮ್ಮ ದೇಹದ ಬೇರೆ ಬೇರೆ ಭಾಗವನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸ ಮಾಡುತ್ತೆ. ಸೊ ಅದರಿಂದ ದುಷ್ಪರಿಣಾಮಗಳು ಆಗುವಂಥ ಸಾಧ್ಯ ಇರ್ತದೆ. ಸೊ ನಾವು ಅದಕ್ಕೆ ಟ್ರೀಟ್ಮೆಂಟ್ ಬೇಗ ಕೊಡಬೇಕಾಗ್ತದೆ. ಹಾಂ ಸರ್, ಇವಾಗ ನೀವು ಹೇಳಿದರೆ ವಿಷಪೂರಿತ ಹಾವುಗಳು ಕಚ್ಚಿದ್ರೆ ಅಡ್ಡ ಪರಿಣಾಮಗಳು ಹೆಚ್ಚಾಗುತ್ತೆ ಅಂತ. ಸರ್, ಆ ಸಂದರ್ಭಗಳಲ್ಲಿ ಇವಾಗ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಜನರು ಯಾವ ರೀತಿಯಂತಹ ಒಂದು ಪ್ರಿಕಾಷನ್ಸ್ಗಳನ್ನ ತಗೋಬೇಕಾಗುತ್ತೆ ಸರ್? ಅಂದರೆ ಫಸ್ಟ್ ಏಡ್ಗಳನ್ನು ಯಾವ ರೀತಿ ಮಾಡಬೇಕಾಗುತ್ತೆ ಅಂತ? ಮೇಜರ್ಲಿ ಹೇಗಂತ ಹೇಳಿದರೆ, ಇವಾಗ ಹಾವು ಕಚ್ಚುವಂಥದ್ದು ಸ್ವಲ್ಪ ರಿಮೋಟ್ ಏರಿಯಾ ಅಂತ ಹೇಳ್ತಾರೆ, ಸ್ವಲ್ಪ ಇಂಟೀರಿಯರ್ ಪ್ಲೇಸಸಲ್ಲಿ ಗದ್ದೆ ಆಗಿರ್ಬೋದು, ಹಳ್ಳಿ ಪ್ರದೇಶ ಆಗಿರ್ಬೋದು, ಅಥವಾ ಕಾಡಲ್ಲಿ ಆಗಿರ್ಬೋದು, ಆ ಥರ ಪ್ರದೇಶದಲ್ಲೆಲ್ಲ ಆಗ್ತವೆ ಕಚ್ಚುವಂಥದ್ದು. ಸೊ ಆ ಕ್ಷಣದಲ್ಲಿ ಮೊದಲೇದೇನಂತ ಹೇಳಿದರೆ ಗಾಬರಿ ಪಡಬಾರ್ದು. ಓಕೆ, ಗಾಬರಿ ಪಟ್ವಿ ಅಂತ ಹೇಳಿದರೆ ಏನಾಗ್ತದೆ, ಹಾರ್ಟ್ ರೇಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತೊಂದು ಏನಂತ ಹೇಳಿದರೆ, ಯಾಕಂದರೆ ನಾನು ಹೇಳಿದ ಪ್ರಕಾರ ಒಂದು 70% ಹಾವು ಏನಿದ್ದಾವೆ ಅದು ವಿಷ ಇಲ್ಲದೆ ಇರುವಂಥದ್ದು. ಅದರಲ್ಲೂ ಕೂಡ ಒಂದು 50%, ಈಗ ವಿಷ ಇರುವಂಥ ಹಾವು ಕೂಡ ಕಚ್ಚಿದ್ರು ಒಂದು 50% ಏನು ಅದರಲ್ಲಿ ವಿಷ ಇರುವುದಿಲ್ಲ. ಅದು ಹೆದರಿಸಲಿಕ್ಕೆ ಕೆಲವೊಂದ್ಸಲ ಕಚ್ತವೆ, ವಿಷ ಉಗಳದೆ ಅದು ಕಚ್ತದೆ ಒಂದು 50%. ಸೊ ಸೊ ಗಾಬರಿ ಪಡುವಾಗಿಲ್ಲ. ಸೊ ಗಾಬರಿ ಪಟ್ಟಿದ್ವಿ ಅಂತ ಹೇಳಿದ್ರೆ ಏನಾಗ್ತದೆ, ನಮ್ದು ಹಾರ್ಟ್ ರೇಟ್ ಸ್ವಲ್ಪ ಜಾಸ್ತಿ ಆಗ್ತದೆ, ಮತ್ತು BP ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಜಾಗದಲ್ಲಿ ಎಲ್ಲಿ ಕಚ್ಚಿದೆ ಅಲ್ಲಿಂದ ವಿಷ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತೊಂದು ಏನಂತ ಹೇಳಿದರೆ, ಫಸ್ಟಿಗೆ ಆ ಹಾವು ಕಚ್ಚಿರೋ ಜಾಗನ ಸ್ವಲ್ಪ ದೂರ ಸರಿಬೇಕು, ಅಥವಾ ಹಾವಿಗೆ ಅಥವಾ ಕೊಲ್ಲುವಂಥದ್ದು, ಅದನ್ನು ಹಿಡಿಯುವಂಥದ್ದು ಏನು ಮಾಡಬಾರ್ದು, ಅಥವಾ ಹಾಸ್ಪಿಟಲ್ಗೆ ತಗೊಂಡು ಬರುವಂಥದ್ದು ಅಂತ ಅಂದ್ಕೊಂಡಿದ್ದು ಮುಂಚೆಲ್ಲ ಮಾಡ್ತಿದ್ರು, ಅದನ್ನೆಲ್ಲ ಮಾಡಬಾರ್ದು. ಓಕೆ, ಸೊ ಬೇಕಾದರೆ ಮೊಬೈಲಿಂದ ಒಂದು ಫೋನಿಂದ ಒಂದು ಫೋಟೋ ಬೇಕಾದರೆ ದೂರದಿಂದ ಒಂದು ತೊಗೊಳ್ಬೋದು ಅಷ್ಟೇ. ಅದು ಬಿಟ್ಟರೆ ಅದು ಹಿಡಿಯುವಂಥ ಕೆಲಸ ಎಲ್ಲ ಮಾಡಬಾರ್ದು. ಅದರಿಂದ ದೂರ ಸರಿಬೇಕು. ಮತ್ತು ಆದಷ್ಟು ಕಡಿಮೆ ನಡೆಯುವಂಥ ಏನು ಜಾಗ ಏನು ಕಚ್ಚಿದೆ ಅದನ್ನು ಮೂವ್ ಮಾಡದೇ ಇರುವಂಥದ್ದು. ಓಕೆ, ಯಾಕಂದ್ರೆ ನಾವು ಮೂವ್ ಮಾಡಿದೆವು ಅಂತ ಹೇಳಿದರೆ, ನಾವು ನಡೆಯುವಂಥ ಕೆಲಸ ಮಾಡಿದೆವು. ಈಗ ಫಾರ್ ಎಕ್ಸಾಂಪಲ್ ಕಾಲಿಗೆ ಕಚ್ಚಿದೆ ಅಂತ ಹೇಳಿದರೆ ನಾವು ನಡ್ಕೊಂಡು ಹೋಗುವಾಗ
ಮಸಲ್ ಅದು ವರ್ಕ್ ಆಗುವಾಗ ಆ ವಿಷ ಬೇಗ ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆಗೋದು. ಹೌದು. ಸೊ ಆ ಭಾಗನ ಮೂವ್ ಆಗದೇ ಇರುವಾಗೆ ನೋಡ್ಕೊಳ್ಬೇಕು. ಓಕೆ. ಸೊ ಆ ಜಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಕೋಲು ಅಥವಾ ಏನಾದರೂ ಹಾರ್ಡ್ ಮೆಟೀರಿಯಲ್ ಒಂದು ಈಗ ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ಕಚ್ಚಿದ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿ ತನಕ ಒಂದು ಕೋಲನ್ನು ಇಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಅಥವಾ ಹಗ್ಗದಲ್ಲಿ ಹೀಗೆ ಕಟ್ಟಿ ಈ ಭಾಗ ಮೂವ್ ಆಗದೇ ಇರುವಂತೆ ನೋಡ್ಕೊಳ್ಬೇಕು. ಓಕೆ ಸರ್. ಓಕೆ. ಮತ್ತೆ ಅದನ್ನು ಎದೆ ಭಾಗದಿಂದ ಎಷ್ಟು ಕೆಳಗೆ ಇಟ್ಕೊಳ್ಬೇಕು. ಯಾಕಂದ್ರೆ ಅದಕ್ಕೆ ಮೇಲೆ ಇಟ್ಟಿದ್ದು ಅಂತ ಹೇಳಿದ್ರೆ ಅದು ವಿಷ ಹರಡುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಓಕೆ. ಕಾಲಲ್ಲಿ ಆಯ್ತಂದ್ರೆ ಸ್ವಲ್ಪ ಮೂವ್ ಎಲ್ಲ ಮಾಡಬಾರ್ದು. ಬೇರೆಯವರು ಹೆಲ್ಪ್ ಮಾಡಿ ಅವರನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬರುವಂಥ ಕೆಲಸ ಮಾಡಬೇಕು. ಸ್ವಲ್ಪ ರೋಡ್ ಎಲ್ಲ ಸ್ವಲ್ಪ ನ್ಯಾರೋ ಉಂಟು ಅಂತ ಹೇಳಿದ್ರೆ ಸ್ಕೂಟ್ರಲ್ಲಿ ಅಥವಾ ಸೈಕಲಲ್ಲಿ ಅವರನ್ನು ಕೂತ್ಕೊಳಿಸಿ ಕರ್ಕೊಂಡು ಬರುವಂಥ ಕೆಲಸ ಎಲ್ಲ ಮಾಡ್ಬೋದು. ಹಾಗೆ ಸರ್, ಇವಾಗ ಒಂದು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ದಕ್ಕೇನೆ ಕೆಲವೊಂದೊಂದು ಸಂದರ್ಭಗಳಲ್ಲಿ ತೊಡೆ ಭಾಗಕ್ಕೆಲ್ಲ ಹಾವುಗಳು ಕಚ್ಚುವಂತಹ ಸಂದರ್ಭಗಳು ಇರ್ತವೆ. ಆ ಸಮಯದಲ್ಲಿ ಯಾವ ರೀತಿ ಫಸ್ಟ್ ಏಡ್ ಮಾಡಬೇಕಾಗುತ್ತೆ ಸರ್? ಸೊ ಮೇಜರ್ಲಿ ಹೇಗಂತ ಹೇಳಿದ್ರೆ ಹಾವಿಂದ ಸ್ವಲ್ಪ ದೂರ ಸರಿಬೇಕು. ಅದಾದ್ಮೇಲೆ ನಡೆಯುವಂಥ ಕೆಲಸ ಸ್ವಲ್ಪ ಕಡಿಮೆ ಮಾಡಬೇಕು. ಜಾಸ್ತಿ ನಡೆದಿದ್ರೆ ಅಂತ ಹೇಳಿದ್ರೆ ಅದು ವಿಷ ಹರಡುವಂಥ ಚಾನ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಯಾವುದಾದ್ರು ನಿಯರೆಸ್ಟ್ ಯಾವುದು ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದು ಇದೆ ಅಂತ ಹೇಳಿದರೆ ಅಲ್ಲಿ ತಲುಪುವಂಥ ಕೆಲಸ ಮಾಡಬೇಕು. ಓಕೆ. ಮತ್ತೊಂದು ಏನಂತ ಹೇಳಿದರೆ ಆ ಸಮಯದಲ್ಲಿ ಇದು ಹಳ್ಳಿ ಮದ್ದು ಆಯಿತು ಅಥವಾ ನಾಟಿ ಮದ್ದು ಅಥವಾ ಮಂತ್ರ ಇತ್ಯಾದಿಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು. ಯಾಕಂತ ಹೇಳಿದ್ರೆ ತುಂಬಾ ಟೈಮ್ ವೇಸ್ಟ್ ಆಯಿತು ಅಂತ ಹೇಳಿದ್ರೆ ರಕ್ತದಲ್ಲಿ ಎಲ್ಲಾದ್ರೂ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಪ್ರಿವೆಂಟ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಹೌದು. ಹಾಗೆ ಸರ್, ಇವಾಗ ಸಾಮಾನ್ಯ ಜ್ಞಾನ ಅಂತ ಹೇಳೋದರ ಯಾವ್ಯಾವ ವಿಧದ ಹಾವುಗಳು ಯಾವ್ಯಾವ ರೀತಿಯಾದಂತಹ ವಿಷವನ್ನು ಸ್ಪ್ರೆಡ್ ಮಾಡಬಹುದು, ಅದರಿಂದ ಮನುಷ್ಯನ ದೇಹಕ್ಕೆ ಯಾವೆಲ್ಲ ಎಫೆಕ್ಟ್ ಆಗಬಹುದು ಅಂತ? ಮೇಜರ್ ಆಗಿ 3 ವಿಧದ ವಿಷಗಳಿರುವಂಥ ಹಾವುಗಳು ಇರ್ತವೆ ಮೇಜರ್ ಆಗಿ. ಮತ್ತೆ ಬೇರೆ ಬೇರೆ ಹಾವುಗಳು ಇದ್ರೂ ಕೂಡ ಮೇಜರ್ ಆಗಿ ಬಿಗ್ ಫೋರ್ ಸ್ನೇಕ್ಸ್ ಅನ್ನು ನಾವು ಕ್ಯಾಟಗರಿ ಮಾಡಿರುವಂಥದ್ದು ಮೇಜರ್ ಆಗಿ 3. ಹೌದು. ಒಂದು ಏನಂತ ಹೇಳಿದೆ ನರವಿಷ ಅಂತೇಳಿ, ಅದು ನಮ್ಮ ಮಂಡಲಕ್ಕೆ ಎಫೆಕ್ಟ್ ಮಾಡುವಂಥದ್ದು. ಓಕೆ. ನ್ಯೂರೋಟಾಕ್ಸಿಕ್ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ. ನಮ್ಮದು ನಾಗರ ಹಾವು ಆಗಿರ್ಬೋದು ಅಥವಾ ಕಾಮನ್ ಕ್ರೇಟ್ ಆಗಿರ್ಬೋದು. ಕ್ರೇಟ್ ಅಂತ ಹೇಳಿದರೆ ನಮ್ಮದು ಕಟ್ಟು ಹಾವು ಅಂತ ಹೇಳಿ ಏನು ಹೇಳ್ತೇವೆ ಅದು. ಓಕೆ. ಇದೆರಡು ನಮ್ಮ ನರಮಂಡಲಕ್ಕೆ ತೊಂದರೆ ಕೊಡುವಂಥ ಕೆಲಸ ಮಾಡ್ತದೆ ವಿಷಗಳು. ಸೊ ಮತ್ತೊಂದು ಏನಂತ ಹೇಳಿದರೆ ನಮ್ಮದು ರಕ್ತವಿಷ ಅಂತೇಳಿ, ಮತ್ತೊಂದು ರಕ್ತಸ್ರಾವ ಜಾಸ್ತಿ ಮಾಡುವಂಥದ್ದು ಮತ್ತು ಆಂತರಿಕ ರಕ್ತಸ್ರಾವ ಮಾಡುವಂಥ ವಿಷ ಪ್ರೊಡ್ಯೂಸ್ ಮಾಡುವಂಥ ಹಾವುಗಳು ನಮ್ಮ ಕೊಳಕು ಮಂಡಲ, ರಸದ್ ವೈಪರ್ ಅಂತ ಹೇಳ್ತೇವೆ, ಮತ್ತು ಗರಗಸ ಮಂಡಲ, ಸಾಸ್ಕೇಡ್ ವೈಪರ್ ಅಂತ ಹೇಳ್ತೇವೆ. ಇವು ಪ್ರೊಡ್ಯೂಸ್ ಮಾಡುವಂಥ ಹಾವುಗಳು. ಓಕೆ. ಇವು ಕಚ್ಚಿದೆ. ಮತ್ತೊಂದು ಯಾವುದಂತ ಹೇಳಿದರೆ ಕೋಶವಿಷ ಅಂತೇಳಿ. ಸೊ ಕೆಲವು ಹಾವು ಕಚ್ಚಿದ್ರೆ ಆ ಭಾಗ ನಿಷ್ಕ್ರಿಯಗೊಳ್ಳುತ್ತದೆ ಮತ್ತು ಆ ಭಾಗ ಕೊಳ್ತು ಹೋಗುವಂಥ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ. ಈ ನಮ್ಮದು ಕೊಳಕು ಮಂಡಲ ಆಗಿರ್ಬೋದು ಅಥವಾ ಕೆಲವು ಟೈಪ್ಸ್ ಆಫ್ ನಾಗರ ಹಾವುಗಳಿಂದ ಕೂಡ ಆ ಥರ ತೊಂದರೆ ಆಗುವಂಥ ಚಾನ್ಸಸ್ ಇರ್ತದೆ. ಕೆಲವೊಂದು ಮಯೋಟಾಕ್ಸಿನ್ ಅಂತ ಹೇಳಿದೆ, ನಮ್ಮ ಸ್ನಾಯು ಸೆಳೆತಕ್ಕೆ ತೊಂದರೆ ಕೊಡುವಂಥ ವಿಷ ಪ್ರೊಡ್ಯೂಸ್ ಮಾಡುವಂಥ ಹಾವುಗಳು, ಈ ಸಮುದ್ರ ಹಾವುಗಳೆಲ್ಲ ಆ ಥರ ತೊಂದರೆ ಎಲ್ಲ ಕೊಡ್ತವೆ. ಸರ್, ಇವಾಗ ನಾರ್ಮಲ್ ಆಗಿ ನಾವು ಕೆಲವೊಂದೊಂದು ಮೂವಿಗಳಲ್ಲೆಲ್ಲ ನೋಡಬಹುದು, ಹಾವು ಕಚ್ಚಿದಂಥ ತಕ್ಷಣ ಅದನ್ನು ಬಾಯಲ್ಲಿ ಹೀರುವಂತಹ ಒಂದು ಸೀನ್ಗಳನ್ನೆಲ್ಲ ತೋರಿಸ್ತಾರೆ. ಸರ್, ಇದನ್ನು ನೋಡಿ ನಮ್ಮ ಸಾಮಾನ್ಯ ಜನರು ಕೂಡ ಅದೇ ರೀತಿ ಕೆಲವೊಂದೊಂದು ಸರಿ ಅಟೆಂಪ್ಟ್ ಮಾಡೋದನ್ನು ಕೂಡ ನೋಡಿರಬಹುದು. ಸರ್, ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಟೋಟಲಿ ಮಿಸ್ಕನ್ಸೆಪ್ಟ್. ಅದು ಹೇಗಂತ ಹೇಳಿದ್ರೆ ಒಮ್ಮೆ ಕಚ್ಚಿದ ಅಂತ ಹೇಳಿದ್ರೆ ಆ ವಿಷ ಆ ಜಾಗದಲ್ಲಿ ಇರುವುದಿಲ್ಲ, ಸ್ಪ್ರೆಡ್ ಆಗಿರ್ತದೆ. ಆ ಸ್ಪ್ರೆಡ್ ಆಗಿರೋದನ್ನು ನಾವು ಪೂರ್ತಿ ಹೀರ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ಹೀರಿದ್ರು ಕೂಡ ಒಂದು ಲೋಕಲ್ ಏರಿಯಾದಲ್ಲಿ ಒಂದು ಸ್ವಲ್ಪ ಏನಾದರೂ ಹೊರಗೆ ಬಂದರೂ ಬರ್ಬೋದು, ಆದರೆ ಅದರಲ್ಲಿ ಏನೂ ಉಪಯೋಗ ಇಲ್ಲ. ಒಂದದು. ಮತ್ತೊಂದು ಏನಂತ ಹೇಳಿದ್ರೆ ಯಾರು ಹೀರ್ತಾರೆ ಅವ್ರದ್ದು ಬಾಯಲ್ಲೆಲ್ಲ ಎಲ್ಲಾದ್ರೂ ಒಂದು ಚಿಕ್ಕದೆಲ್ಲಾದ್ರೂ ಗಾಯ ಇದ್ರೆ ಅಥವಾ ಸ್ಮಾಲ್ ಅಲ್ಸರ್ ಇದ್ರೆ ಆ ವಿಷ ಅವ್ರ ಬಾಯಿ ಮುಖಾಂತರ ಅವ್ರ ದೇಹಕ್ಕೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬ ಇರ್ತದೆ. ಸೊ ಒಬ್ಬರ ಹಾವು ಕಡಿತ ಪ್ರಿವೆಂಟ್ ಮಾಡ್ಲಿಕ್ಕೆ ಹೋಗಿ ಮತ್ತೊಬ್ರು ಕೂಡ ಡೇಂಜರಲ್ಲಿ ಸಿಲುಕುವಂಥ ಸಾಧ್ಯತೆ ಇರ್ತದೆ. ಸೊ ಹಾಗೆ ಸೊ ಇಟ್ಸ್ ಅ ಟೋಟಲಿ ಮಿಸ್ಕನ್ಸೆಪ್ಟ್. ಸೊ ಹಾಗೆ ಮಾಡಿದ್ರೆ ಯೂಸ್ ಇಲ್ಲ, ಮಾಡಿದ್ರೆ ಅದರದ್ದು ತೊಂದರೆ ಜಾಸ್ತಿ. ಹೌದು ಸರ್. ಇವಾಗ ಕೆಲವೊಂದೊಂದು ಜನರೆಲ್ಲ ತೋಟಕ್ಕೆಲ್ಲ ಹೋಗ್ತಾರೆ, ಕೃಷಿಯಲ್ಲಿ ಯಾರೆಲ್ಲ ಇರ್ತಾರೋ ಅವರೆಲ್ಲ ಕೆಲವೊಂದೊಂದು ಸರಿ ಏನೋ ಕಚ್ಚಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅದು ವಿಷಜಂತು ಕೂಡ ಆಗಿರಬಹುದು ಅಥವಾ ವಿಷಕಾರಿ ಹಾವುಗಳು ಕೂಡ ಆಗಿರಬಹುದು. ಅದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಸರ್? ಅದು
ಸೊ ಎಲ್ಲಾದು ಕನ್ಫ್ಯೂಷನ್ ಉಂಟು ಅಂತ ಹೇಳಿದ್ರೆ ನೀವು ಆಸ್ಪತ್ರೆಗೆ ಬರೋದೇ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ನಾನು ಹೇಳ್ದಾಗ್ಲೇ 20 WBCT 20 ಮಿನಿಟ್ಸ್ ನಾವೆಲ್ಲ ನೋಡ್ತೇವೆ ಎಲ್ಲಾದು ವಿಷ ಇದೆಯಾ ಇಲ್ವಾ ಅಂತ ಹೇಳಿ, ರಕ್ತದಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಇಲ್ವಾ ಅಂತ ನೋಡ್ತೇವೆ. ಅದಲ್ಲದೆ ಬೇರೆ ವಿಷಪರೀತ, ಈಗ ಫಾರ್ ಎಕ್ಸಾಂಪಲ್ ಇದು ಸ್ಕಾರ್ಪಿಯನ್ ಚೇಳು ಕಚ್ಚಿರುವಂಥದ್ದು ಚಾನ್ಸಸ್ ಇರ್ತದೆ, ಅಥವಾ ಬೇರೆ ಯಾವುದಾದ್ರೂ ಎಲರ್ಜಿ ಉಂಟು ಮಾಡುವಂಥದ್ದು ಬೇರೆ ಯಾವುದಾದ್ರು ಪ್ರಾಣಿಗಳಿಂದ ಕಚ್ಚಿದ್ರು ಕೂಡ ಎಲರ್ಜಿ ಆಗುವಂಥ ಚಾನ್ಸಸ್ಸು, ಅದನ್ನು ಕೂಡ ನಾವು ನೋಡ್ತೇವೆ, ಪ್ರಿವೆಂಟ್ ಮಾಡ್ಬೋದು. ಸೊ ಎಲ್ಲಾದ್ರೂ ಕನ್ಫ್ಯೂಷನ್ ಉಂಟು ಅಂದರೆ ಆಸ್ಪತ್ರೆಗೆ ಬಂದು ನಾವು ನೋಡ್ತೇವೆ ಎಲ್ಲಾದರೂ ವಿಷ ಇದೆಯಾ ಇಲ್ವಾ, ಮತ್ತೆ BP ಮತ್ತೆ ಜಾಸ್ತಿ ಇದೆಯಾ ಕಡಿಮೆ ಇದೆ ಅದನ್ನೆಲ್ಲ ನಾವು ನೋಡ್ತೇವೆ. ಸೊ ಸ್ವಲ್ಪ ಒಂದು 24 hours ಮಾನಿಟರ್ ಮಾಡಿದರೆ ಮತ್ತೆ ಸ್ವಲ್ಪ ಕ್ಲಿಯರ್ ಆಯಿತು ಅಂತ ಹೇಳಿದರೆ ಮತ್ತೆ ನೀವು ಮನೆಗೆ ಹೋಗ್ಬೋದು ಅಂತೇಳಿ ಹೇಳಿಕೆ. ಓಕೆ ಸರ್. ಸರ್ ಇವಾಗ ಕಟ್ಟು ಹಾಕ್ತಾರೆ, ಅದು ಎಷ್ಟು ಒಳ್ಳೇದು ಸರ್, ಅಥವಾ ಏನಾದರೂ ಅದರಿಂದ ಡೇಂಜರಸ್ ಏನಾದರೂ ಅಂದ್ರೆ ಇದು ಗಾಯದ ಅಂದ್ರೆ ಹಾವು ಕಚ್ಚಿದಂದ್ರೆ ಅದರ ಸ್ವಲ್ಪ ಇಷ್ಟು ಇಂಚು ಗ್ಯಾಪ್ ಕೊಟ್ಟು ಕಟ್ಟು ಹಾಕ್ತಾರೆ, ಅದು ಒಳ್ಳೇದು ಸರ್ ಅಥವಾ ಏನಾದರೂ? ಹೌದು, ಅದು ಕೂಡ ಒಂದು ಟೈಪ್ ಇದೊಂದು ಮಿಸ್ಕನ್ಸೆಪ್ಟ್ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಅಂದ್ರೆ ಮುಂಚೆ ಈ ಟೈಪ್ ಕಾನ್ಸೆಪ್ಟ್ ಇತ್ತು. ಇವಾಗ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರಲಿ ಅಥವಾ ಇಂಡಿಯನ್ ಕನ್ಸೆನ್ಸಸ್ ಆಗಿರಲಿ, ಸೊ ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ, ಒಂದು ಭಾಗದಲ್ಲಿ ಕಚ್ಚಿದೆ ಅಂತ ಹೇಳಿದರೆ ಆಲ್ರೆಡಿ ಅದು ಸ್ವಲ್ಪ ಏರಿಯಾ ಸ್ಪ್ರೆಡ್ ಆಗಿರ್ತದೆ. ಓಕೆ, ಮತ್ತೆ ಅದನ್ನು ವಾಪಸ್ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಿಂತ ಮುಂಚೆ ಎಲ್ಲಾದರೂ ಕಟ್ಟಿದೆ ಅಂತ ಹೇಳಿದ್ರೆ ಏನಾಗ್ತದೆ, ಅದು ಬ್ಲಡ್ ಸಪ್ಲೈ ಈ ಭಾಗಕ್ಕೆ ಕಡಿಮೆ ಆಗುತ್ತೆ. ಓಕೆ, ಈ ಭಾಗ ಕಡಿಮೆ ಆಯಿತು ಅಂತ ಹೇಳಿದರೆ ಮತ್ತೆ ಅದನ್ನು ಬಿಚ್ಚುವಾಗಿಲ್ಲ, ಎಲ್ಲಾದರೂ ಮತ್ತೆ ಈ ಭಾಗ ಎಲ್ಲಾದರೂ ಸತ್ತು ಹೋಗಿದೆ ಅಂತ ಹೇಳಿದರೆ ಸ್ವಲ್ಪ ಹೊತ್ತು ಆದಮೇಲೆ ಈ ಭಾಗ ಸತ್ತು ಹೋಗ್ತದೆ. ಸೊ ಅದನ್ನು ಓಪನ್ ಮಾಡಿತು ಅಂತ ಹೇಳಿದರೆ ಈ ಸತ್ತೋಗಿರೋ ಭಾಗದ್ದು ಎಲ್ಲ ವಿಷಪೂರಿತ ರಕ್ತ ಏನಿದೆ ವಾಪಸ್ ನಮ್ಮ ದೇಹಕ್ಕೆ ತಲುಪ್ತದೆ. ಸೊ ಅದರಿಂದ ದುಷ್ಪರಿಣಾಮ ಎಲ್ಲ ತುಂಬ ಜಾಸ್ತಿ ಆಗ್ತದೆ. ಸೊ ಇನ್ನೂ ತುಂಬ ಡಿಲೇ ಆಯಿತು ಅಂತ ಹೇಳಿದರೆ, ತುಂಬ ಹೊತ್ತು ಎಲ್ಲಾದ್ರೂ ನಾವು ಹಗ್ಗ ಕಟ್ಟಿದೆ ಅಂತ ಹೇಳಿದ್ರೆ ಈ ಭಾಗನ ಕಟ್ ಮಾಡುವಂತ ಪರಿಸ್ಥಿತಿ ಬರುವಂತ ಚಾನ್ಸಸ್ ಉಂಟು, ಗ್ಯಾಂಗ್ರೀನ್ ಆಗುವಂತ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಅದಕ್ಕೆ ಕಟ್ಟುವಂಥದ್ದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗೆ ಕಟ್ಟಬೇಕು ಅಂತ ಹೇಳಿದ್ರು ಅದು ಮೆಡಿಕಲ್ ಪರ್ಸನ್ ಯಾರು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರು ಮಾತ್ರ ಕಟ್ಟುವಂಥದ್ದು ಕೆಲಸ ಮಾಡಬೇಕು. ಅದು ಹೇಗಂತ ಹೇಳಿದ್ರೆ, ಎಲ್ಲಿ ಗಾಯ ಆಗಿದೆ ಅಲ್ಲಿಂದ ಇಟ್ಕೊಂಡು ನಾವು ಇವಾಗ ಫಾರ್ ಎಕ್ಸಾಂಪಲ್ ಆಂಕಲ್ ಸ್ಪ್ರೇನ್ ಆದ್ರೆ ನಾವು ಒಂದು ಕ್ರೇಪ್ ಬ್ಯಾಂಡೇಜ್ ಅಂತ ಕಟ್ತೇವೆ. ಸೊ ಹೌದು ಅದ್ರ ತರ ಸೊ ಸ್ವಲ್ಪ ಸುತ್ತು ಕಟ್ಟುವಂಥದ್ದು ಇಲ್ಲಿಂದ ಇಲ್ಲಿ ತನಕ ಅಂತ. ಸೊ ಆದ್ರೆ ಎಷ್ಟು ಪ್ರೆಷರ್ ಹಾಕ್ಬೇಕಂದ್ರೆ ಒಂದು ನಾವು ಬೆರಳು ಅದ್ರ ಕೆಳಗಡೆ ಜಾರುವ ಹಾಗೆ ಪಾಸ್ ಆಗುತ್ತೆ ಅಷ್ಟು ಮಾತ್ರ ಕಟ್ಟಬೇಕು, ತುಂಬಾ ಟೈಟ್ ಆಗಿ ಕಟ್ಟಬಾರ್ದು. ಎಲ್ಲಾದ್ರೂ ಬ್ಲಡ್ ಸಪ್ಲೈ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಮುಂದಿನ ಭಾಗ ಅದು ಮತ್ತೆ ಗ್ಯಾಂಗ್ರೀನ್ ಆಗುವಂತ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಮತ್ತೆ ಕಟ್ ಮಾಡುವಂಥದ್ದು ಮತ್ತೆ ತೊಂದರೆ ಆಗುವಂಥದ್ದು. ನಾನು ಹೇಳಿದ ಪ್ರಕಾರ ಯೂಶುವಲಿ ಒಂದು 70% ನಾನ್ ಪಾಯ್ಸನಸ್ ಇರ್ತದೆ, ಅಂದ್ರೆ ವಿಷ ಇಲ್ಲದೆ ಇರುವಂಥದ್ದು. ಈಗ ವಿಷ ಇದ್ರೂ ಕೂಡ ಅದರಲ್ಲಿ 50% ಡ್ರೈ ಬೈಟ್ ಅಂತ ಹೇಳ್ತೇವೆ ನಾವು, ವಿಷ ಇಲ್ಲದೆ ಇರುವಂಥದ್ದು. ಸೊ ಹಾಗೆ ಸೊ ಆದಷ್ಟು ಬೇಗ ಆಸ್ಪತ್ರೆ ತಲುಪುದೇ ಬೆಸ್ಟ್ ಅಂತ ಹೇಳ್ತೇನೆ. ಓಕೆ ಸರ್. ಸರ್ ಮನೆಮದ್ದುಗಳನ್ನ ಕೆಲವರು ಮಾಡ್ತಾರೆ, ಇದಕ್ಕೆ ನೀವು ಏನು ಹೇಳ್ತೀರಾ ಸರ್? ಯಾಕಂತ ಹೇಳಿದ್ರೆ ಸೈಂಟಿಫಿಕ್ ಬೇಸಿಸ್ ಇರುವುದಿಲ್ಲ. ಸೊ ಮತ್ತೆ ಈಗ ಎಲ್ಲಾದರೂ ಹಾವು ಕಚ್ಚಿದೆ ಅಂತ ಹೇಳಿದ್ರೆ ವಿಷ ಇರ್ತದೆ. ಸೊ ವಿಷ ಇದೆ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಆಂಟಿ ಸ್ನೇಕ್ ವೆನಮೆ. ಓಕೆ, ಹಾಸ್ಪಿಟಲ್ ಸಿಗುವಂಥದ್ದು ಆಂಟಿ ಸ್ನೇಕ್ ವೆನಮೆ, ಅದಕ್ಕೆ ರಾಮಬಾಣ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟು ಬೇರೆ ಯಾವುದೇ ಟ್ರೀಟ್ಮೆಂಟ್ ಇದ್ರು ಅದಕ್ಕೆ ಅದರಿಂದ ಉಪಯೋಗ ಇಲ್ಲ. ಓಕೆ, ಸೊ ಹಾಗೆ ಆದಷ್ಟು ಬೇಗ ಆಸ್ಪತ್ರೆ ತಲುಪುವುದೇ ಬೆಸ್ಟ್ ಅಂತ ಹೇಳ್ತೇನೆ. ಓಕೆ ಸರ್. ಸರ್ ಇವಾಗ ಹಾವು ಕಡಿತ ಇದರ ಹೊರತಾಗಿ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹಾವು ಕಡಿತಕ್ಕೆ ಸಂಬಂಧಪಟ್ಟಂತೆ STM ಹಾಸ್ಪಿಟಲಲ್ಲಿ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಗಳನ್ನು ಜನರಿಗೆ ನೀಡಲಾಗ್ತಿದೆ ಸರ್? ಸೊ ನಾನು ಹೇಳಿದ ಪ್ರಕಾರ ಬಿಗ್ 4 ಸ್ನೇಕ್ಸ್ ಅಂತ ಹೇಳ್ತೇವೆ. ಓಕೆ, ಒಂದೇನಂತ ಹೇಳಿದರೆ ಕಾಮನ್ ಕೋಬ್ರಾ. ಓಕೆ, ಬಿಗ್ 4 ಸ್ನೇಕ್ಸ್ ಅಂತ ಹೇಳ್ತೇವೆ. ಸೊ ಕೋಬ್ರಾ, ಕಾಮನ್ ಕೋಬ್ರಾ ಆಗಿರೋ ಇದು ನಮ್ಮ ನರಮಂಡಲಕ್ಕೆ ಹಾನಿ ಉಂಟು ಮಾಡುವಂಥ ವಿಷಯನ ಬಿಡುಗಡೆ ಮಾಡ್ತದೆ. ಸೊ ಒಂದದು. ಮತ್ತೆ ಅದು ಬಿಟ್ಟು ಬೇರೆ ಹಾನಿ ಕೂಡ ಮಾಡಬಹುದು, ಆದ್ರೆ ಮೇಜರ್ ಆಗಿ ನಮ್ದು ನರಮಂಡಲಕ್ಕೆ ತೊಂದರೆ ಕೊಡುವಂತ. ಮತ್ತೊಂದು ಕಾಮನ್ ಕ್ರೇಟ್ ಅಂತ ಹೇಳ್ತವೆ. ಕ್ರೇಟ್ ಅಂತ ಹೇಳಿ ಕಟ್ಟು ಹಾವು ಅಂತ ಹೇಳ್ತವೆ ಕನ್ನಡದಲ್ಲಿ. ಸೊ ಅದು ಕೂಡ ನಮ್ದು ಮಂಡಲಕ್ಕೆ ಅಥವಾ ಬೇರೆ ಭಾಗಕ್ಕೆಲ್ಲ ತೊಂದರೆ ಹಾನಿ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತದೆ.
ಮತ್ತೊಂದು ಏನಂತ ಹೇಳಿದ್ರೆ ಮಂಡಲ ಹಾವು ಅಂತ ಇರ್ತದೆ. ಓಕೆ, 2 ಟೈಪ್. ಒಂದು ಗರಗಸ ಮಂಡಲ ಅಂತ ಹೇಳಿದ್ರೆ ಮತ್ತೊಂದು ಕೊಳಕು ಮಂಡಲ ಅಂತ. ಅದು ಲೋಕಲ್ ಏರಿಯಾ ಎಲ್ಲಿ ಗಾಯ ಆಗಿದೆ ಅಲ್ಲಿ ಆ ಭಾಗವನ್ನು ನಿಷ್ಕ್ರಿಯಗೊಳಿಸುವಂತ ಕೆಲಸ ಮತ್ತೆ ಆ ಜಾಗ ಕೊಳ್ತು ಹೋಗುವಂತ ಕೆಲಸ ಎಲ್ಲ ಮಾಡಿಸ್ತದೆ ಅದು ಆ ವಿಷಯ. ಸೊ ಇದು ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಅಲ್ಟಿಮೇಟ್ಲಿ ಏನಂತ ಹೇಳಿದ್ರೆ ಆಂಟಿ ಸ್ನೇಕ್ ವಿನಮ್. ಓಕೆ, ಈ ಆಂಟಿ ಸ್ನೇಕ್ ವಿನಮ್ ಅಲ್ಲಿ 4 ತರದ ವಿಷಕ್ಕೆ ಬೇಕಾಗಿರುವಂತ ಅದು ಆಂಟಿ ವೆನಮ್ ಇರ್ತದೆ. ಓಕೆ, ಅದು ಒಂದನ್ನು ಕೊಟ್ರೆ ಇದು 4 ವಿಷಕಾರಿ ಇದೆ ಹಾವು ಕಚ್ಚಿದ್ರು ಅದಕ್ಕೆ ಎಫೆಕ್ಟ್ ಆಗ್ತದೆ ಒಂದದು. ಮತ್ತೊಂದು ಏನಂತ ಹೇಳಿದ್ರೆ ಈಗ ನಾವು ಕೋಬ್ರಾ ಇದು ನಾಗರಹಾವು ಅಥವಾ ಕಟ್ಟು ಹಾವು ಅಂತೇಳಿ ಅದು ನರಮಂಡಲಕ್ಕೆ ತೊಂದರೆ ಕೊಡ್ತದೆ. ಸೊ ಹಾಗಿರುವಾಗ ನಮಗೆ ಉಸಿರಾಟ ತೊಂದರೆ ಆಯಿತು ಅಂತ ಹೇಳಿದ್ರೆ ನಾವು ಅವರಿಗೆ ವೆಂಟಿಲೇಟರ್ ಹಾಕುವಂಥದ್ದು ಅಥವಾ ಆಕ್ಸಿಜನ್ ಕೊಡುವಂಥದ್ದು, ಮತ್ತೆ ಕೆಲವು ನರಮಂಡಲಕ್ಕೆ ಆಲ್ರೆಡಿ ಅದು ಹೋಗಿ ಅಂಟಿಕೊಂಡಿದೆ ಅಂತ ಹೇಳಿದ್ರೆ ಅದನ್ನು ಅದರ ಎಫೆಕ್ಟ್ ಅನ್ನು ಕಡಿಮೆ ಮಾಡುವಂಥ ಕೆಲವು ಮದ್ದು ಇರ್ತವೆ. ಓಕೆ, ನೀವು ಸಿಗ್ಮೇನ್ ಅಂತ ಹೇಳ್ತೇವೆ ಒಂದು ಇಂಜೆಕ್ಷನ್, ಅದನ್ನೆಲ್ಲ ಕೊಡುವಂಥದ್ದು ಕೆಲಸ ಏನು ನಾವು ಮಾಡ್ತೇವೆ ಹಾಸ್ಪಿಟ್ಲಲ್ಲಿ. ಸೊ ಅದು ಬಿಟ್ಟು ಬೇರೆ ಸಪೋರ್ಟಿವ್ ಇವಾಗ ವಿಷ ಮಾತ್ರ ಅಲ್ಲದೆ ಇರುವಂಥದ್ದು, ಅಂದರೆ ಇವಾಗ ಕೆಲವೊಂದು ಸರ್ತಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಎಲ್ಲ ಇರ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಕೆಲವೊಂದು ಸರ್ತಿ ರಕ್ತಸ್ರಾವ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದರೆ ಅದು ರಕ್ತ ಕೊಡುವಂಥ ಕೆಲಸ ಅಥವಾ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬೇಕಾಗುವಂಥ ಮದ್ದನ್ನು ನಾವು ಇಂಜೆಕ್ಷನ್ ಮುಖಾಂತರ ಕೊಡ್ತೇವೆ. ಮತ್ತೊಂದು ಏನಂತ ಹೇಳಿದರೆ ಕೆಲವೊಂದು ಸರ್ತಿ ಕಿಡ್ನಿ ಫೇಲ್ಯೂರ್ ಹೋಗುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಅರ್ಲಿ ಡಿಟೆಕ್ಷನ್, ಸೊ ಅದನ್ನು ಬೇಗ ಗುರುತುಪಡಿಸಿ ಅದಕ್ಕೆ ಬೇಕಾದ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಡಯಾಲಿಸಿಸ್. ಓಕೆ, ಸೊ ಡಯಾಲಿಸಿಸ್ ಅನ್ನು ನಾವು ಇಲ್ಲಿ ಮಾಡಿ ಮತ್ತೆ ಕಿಡ್ನಿ ಸ್ವಲ್ಪ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಿದೆ ಅಂತ ಹೇಳಿದ್ರೆ ಮತ್ತೆ ನಾವು ಡಯಾಲಿಸಿಸ್ ಸ್ಟಾಪ್ ಮಾಡಿ ಮತ್ತೆ ನಾವು ಕಂಟಿನ್ಯೂಸ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಸೊ ಗುಣಮುಖ ಆಗುವಂಥದ್ದು ಸ್ವಲ್ಪ ಬೇಗ ಆಗ್ತದೆ ಅಂತ ಹೇಳ್ತೇವೆ. ಓಕೆ ಸರ್, ಇವಾಗ ಒಂದಷ್ಟು ವರದಿಗಳನ್ನು ನೋಡೋದ ಪ್ರಕಾರ ಮರದಿಂದ ಕೆಲವು ಹಾವುಗಳು ಹಾರಿ ತಲೆಗೆ ಕಚ್ಚುವಂತಹ ಕೇಸ್ಗಳು ಕೂಡ ಕೇಳಿ ಬರ್ತಿದೆ. ಒಂದು ವೇಳೆ ತಲೆಗೆ ಕಚ್ಚಿದ್ರೆ ಸರ್ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ಮಾಡಬಹುದು ಅಥವಾ ಆ ಒಂದು ಜನರು ಫಸ್ಟ್ ಏಡ್ ಯಾವ ರೀತಿ ಮಾಡಬಹುದು ಅಂತ ತಲೆಗೆ ಕಚ್ಚಿದ್ರೆ ಪರ್ಟಿಕ್ಯುಲರ್ ಆಗಿ? ಓಕೆ, ಅಂದರೆ ಅದಕ್ಕೂ ಸ್ಪೆಸಿಫಿಕ್ ಅಂತ ಹೇಳಿ ಏನೂ ಇಲ್ಲ. ಇವಾಗ ಅಂತ ಹೇಳಿ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಅದು ಹಾವು ಕಚ್ಚಿದ ಭಾಗದ ಅದನ್ನು ತೊಳೆಯುವಂಥದ್ದು ಅಥವಾ ಅದನ್ನು ಹೀರುವಂಥದ್ದು ಕೆಲಸ ಮಾಡಬಾರ್ದು. ಸೊ ಅದು ತೊಳಿತು ಅಂತ ಹೇಳಿದ್ರೆ ಅದೇನಾಗ್ತದೆ ರಕ್ತ ಎಲ್ಲಾದ್ರೂ ಸ್ರಾವ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಹಾಗೆ ಮತ್ತೆ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಂಥದ್ದೇ ಬೆಸ್ಟ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಆಂಟಿ ಸ್ನೇಕ್ ವಿನಮ್ ಬೇಕಂತ ಹೇಳಿದ್ರೆ ನಾವು ಆದಷ್ಟು ಬೇಗ ಕೊಡ್ಬೋದು ಅಂತ ಹೇಳಿ. ಸೊ ಹಾಗೆ ಉಳ್ದದೆಲ್ಲ ಹೇಳಿದ ಪ್ರಕಾರ ಜಾಸ್ತಿ ನಡಿಬಾರ್ದು. ಸೊ ವಿತ್ ಸಪೋರ್ಟೇ ನಡೆಯುವಂಥದ್ದು, ಆದಷ್ಟು ಬೇಗ ಹಾಸ್ಪಿಟಲ್ ತಲುಪುವಂಥದ್ದು ಅಥವಾ ಹಾವನ್ನು ಹಿಡಿಯುವಂಥ ಕೆಲಸ ಮಾಡದೇ ಇರುವಂಥದ್ದು ಅದನ್ನೆಲ್ಲ ಮಾಡಬೇಕು. ಸರ್, ಇವಾಗ ನೀವು ಹೇಳಿದ್ರೆ ಆಂಟಿ ಸ್ನೇಕ್ ವೆನಮ್ ಇದು ಅಂದರೆ ಏನು ಸರ್? ಅಂದರೆ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳಾಗಬಹುದಾ? ಆ ರೀತಿ ಏನಾದರೂ ಇರುತ್ತಾ? ಹೌದು, ಅದು ಆಂಟಿ ಸ್ನೇಕ್ ವಿನಮ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅದೊಂಥರ ಆಂಟಿಬಾಡಿ. ಓಕೆ, ರೋಗ ನಿರೋಧಕ ಶಕ್ತಿ ಇರುವಂಥದ್ದು. ಅದು ನಮ್ಮ ಬಾಡಿಗೆ ಕೊಡುವಾಗ ನಮ್ಮದು ಬಾಡಿಯಿಂದ ಅದಕ್ಕೆ ರಿಯಾಕ್ಷನ್ ಪ್ರೊಡ್ಯೂಸ್ ಆಗುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಅದಕ್ಕೆ ಎಲರ್ಜಿ ಆಗುವಂಥ ಚಾನ್ಸಸ್ ಎಲ್ಲರಲ್ಲಿ ಕಾಣುವುದಿಲ್ಲ. ಸೊ ಸ್ವಲ್ಪ ಜನರಲ್ಲಿ ಆಗುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಹಾಗಿರುವಾಗ ಸೊ ಅದಕ್ಕೆ ಬೇಕಾಗಿರೋ ಎಲರ್ಜಿ ಪ್ರಿವೆನ್ಷನ್ಗೆ ಏನೆಲ್ಲ ಮದ್ದು ಕೊಡಬೇಕು ಅದು ನಾವು ಕೊಡಬೇಕು ಇಮಿಡಿಯೇಟ್ ಆಗಿ. ಅದನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಅದನ್ನು ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಮತ್ತು ನಾವು ಏನು ಕೊಡ್ತೇವೆ ಆ ಆಂಟಿ ಸ್ನೇಕ್ ವಿನಮ್ ಅದನ್ನು ಅದರ ರೇಟನ್ನು ಅಡ್ಜಸ್ಟ್ ಮಾಡಿ ಮತ್ತೆ ನಿಧಾನಕ್ಕೆ ಇನ್ಫ್ಯೂಷನ್ ಕೊಡುವಂಥದ್ದು ಕೆಲಸ ಎಲ್ಲ ಕೂಡ ಮಾಡಬೇಕಾಗ್ತದೆ. ಸೊ ಎಲರ್ಜಿ ಆಗುವಂಥ ಚಾನ್ಸಸ್ ತುಂಬ ಕಾಮನ್. ಸೊ ಅದಕ್ಕೆ ನಾವು ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಅಡ್ಮಿಟ್ ಮಾಡಿ ಅದನ್ನೆಲ್ಲ ಬೇಗ ಪತ್ತೆ ಹಚ್ಚಿ ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಓಕೆ ಸರ್, ಇವಾಗ ಈ ಹಾವು ಕಡಿತಕ್ಕೆ ಒಳಗಾದ ಒಂದು ವ್ಯಕ್ತಿ ಗುಣಮುಖ ಆಗೋದಕ್ಕೆ ಏನಾದರೂ ಸಮಯಗಳಿದೆಯಾ ಸರ್? ಇಷ್ಟೇ ಸಮಯದಲ್ಲಿ ಗುಣ ಆಗ್ತಾರೆ ಅಥವಾ? ಎಕ್ಸಾಕ್ಟ್ಲಿ ಹೇಳು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಎಷ್ಟು ವಿಷ ಬಾಡಿಯಲ್ಲಿ ಸ್ಪ್ರೆಡ್ ಆಗಿದೆ ಮತ್ತು ಯಾವ ವಿಧದ ಹಾವು ಕಚ್ಚಿದೆ ಅದನ್ನೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದು ಹಾಗೆ.
ಸೊ ಕೆಲವರಿಗೆ ಲೋಕಲ್ ಎಲ್ಲಿ ಕಚ್ಚಿದೆ ಆ ಜಾಗದಲ್ಲಿ ರಕ್ತಸ್ರಾವ ತುಂಬ ಜಾಸ್ತಿ ಆಗಿದೆ, ಅಥವಾ ಆ ಭಾಗ ತುಂಬ ಕೊಳ್ತು ಹೋಗಿದೆ, ಅಥವಾ ಕೆಲವೊಂದು ಸರ್ತಿ ಕಾಲಿದು ಮಾಂಸಖಂಡದಲ್ಲಿ ರಕ್ತಸ್ರಾವ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದು ತುಂಬ ಒಳಗೆ ಪ್ರೆಷರ್ ಆಯಿತು ಅಂತ ಹೇಳಿದ್ರೆ ಆ ಪ್ರೆಷರ್ ರಿಲೀಸ್ ಮಾಡಲಿಕ್ಕೆ ನಾವು ಸಣ್ಣ ಪುಟ್ಟ ಆಪರೇಷನ್ಸ್ ಎಲ್ಲ ಮಾಡಬೇಕಾಗ್ತದೆ. ಸೊ ಡಿಪೆಂಡ್ ಆಗ್ತದೆ ಯಾವ ಟೈಪ್ ಇದು ಕಚ್ಚಿದೆ, ಹಾವು ಕಚ್ಚಿದೆ ಮತ್ತೆ ಎಷ್ಟು ಟೈಮ್ ಬೇಕು. ಯೂಶುವಲಿ ಅದು ಪಾಯ್ಸನ್ ಬಾಡಿಯಿಂದ ಹೋಗ್ಬೇಕು ಅಂತ ಹೇಳಿದ್ರೆ 48 to 72 hours ಬೇಕಾಗ್ತದೆ. ಸೊ ಹಾಗೆ. ಓಕೆ ಸರ್. ಸರ್, ಇವಾಗ ಹಾವು ಕಡಿತವನ್ನು ಒಂದು ತಪ್ಪಿಸೋದಕ್ಕೆ ಜನರು ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಗಳನ್ನು ತಗೋಬಹುದು ಸರ್? ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ನಮ್ಗೆ ಗೊತ್ತಿರುವಂಥದ್ದೇ ಹೇಳುವಂಥದ್ದು. ಸೊ ರಾತ್ರಿ ಎಲ್ಲಾದರೂ ಕತ್ಲೆಯಲ್ಲಿ ಹೋಗುವಾಗ ಮೊಬೈಲ್ ಟಾರ್ಚ್ಗಿಂತ ಜಾಸ್ತಿಯಾಗಿ ನಾರ್ಮಲ್ ಟಾರ್ಚ್ ಇಟ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಮೊಬೈಲ್ ಟಾರ್ಚ್ ಅಲ್ಲಿ ಜಾಸ್ತಿ ಕಾಣದೇ ಇರುವಾಗ ಸೊ ನಮ್ದು ನಾರ್ಮಲ್ ಟಾರ್ಚ್ ಅಲ್ಲಿ ಬೆಟರ್ ಅಂತ ಒಂದದು. ಮತ್ತೊಂದು ಏನಂತ ಹೇಳಿದ್ರೆ ಈ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಅಥವಾ ಗುಡ್ಡಗಾಡುಗಳಲ್ಲಿ ಹೋಗುವಾಗ ನಡೆಯುವಾಗ ಸೊ ಗಮ್ ಬೂಟ್ಸ್ ಅಂತೆಲ್ಲ ಒಂದು ಬರ್ತದೆ, ನಮ್ದು ನೀ ತನಕ ಬರುವಂತದ್ದು ಒಂದು ದೊಡ್ಡ ಬೂಟ್ಸ್, ಅದನ್ನು ಹಾಕಿ ನಡೆಯುವಂಥದ್ದು. ಓಕೆ, ಅದರಿಂದ ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು. ಮತ್ತೆ ನಮ್ದು ಪರಿಸರ, ಸುತ್ತಮುತ್ತಲಿನ ಪರಿಸರ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮನೆದು. ಎಲ್ಲಿ ಕಲ್ಲಿನ ರಾಶಿ ಅಥವಾ ಕಟ್ಟಿಗೆ ರಾಶಿ ಇರುವಂತ ಕಡೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಸೊ ಇವು ಕಟ್ಟಿಗೆ ಕೂಡ ಇಟ್ಟರು ಕೂಡ ಅದು ಡೇ ಟೈಮಲ್ಲಿ ದಿನದ ಬೆಳಕಿರುವಾಗ ಅದನ್ನ ಕಟ್ಟಿಗೆ ತೆಗೆಯುವಂಥದ್ದು, ರಾತ್ರಿ ಆ ಕಡೆ ಹೋಗದೇ ಇರುವಂಥದ್ದು. ಸೊ ಈ ತರ ಸ್ವಚ್ಛ ಪರಿಸರ ಇಟ್ಕೊಂಡ್ರೆ ಮತ್ತೆ ಇಲಿಗಳು ಓಡಾಡುವಂತ ಇದು ವಾತಾವರಣ ಸ್ವಲ್ಪ ಕಡಿಮೆ ಮಾಡಿದ್ವು ಅಂತ ಹೇಳಿದ್ರೆ ಸೊ ಸ್ವಲ್ಪ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತೇವೆ. ಮತ್ತೆ ಈಗ ಚಿಕ್ಕ ಪುಟ್ಟ ಪ್ರಿಕಾಷನ್ಸ್, ನಾವು ಎಲ್ಲಾದರೂ ಸ್ಟೆಪ್ಸ್ ಇಂದ ಹೊರಗೆ ಹೋಗುವಾಗ ಯೂಶುವಲ್ ನಾವು ಮುಂದೆ ನೋಡ್ತೇವೆ ಆ ಸ್ಟೆಪ್ಸ್ ಇದ್ದು ಎಲ್ಲಿ ಅದು ಎಡ್ಜ್ ಇರ್ತದೆ ಆ ಜಾಗದಲ್ಲಿ ಹಾವಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಸರಿಯಾಗಿ ನೋಡಿಕೊಂಡು ಹೋಗೋದು, ಅಥವಾ ಮರದ್ದೆಲ್ಲ ದಿಂಡು ಉಂಟು ಅಂತ ಹೇಳಿದ್ರೆ ಅದನ್ನು ಕ್ರಾಸ್ ಮಾಡುವಾಗ ಆ ಮರದ ದಿಂಡಿದ ಆ ಕಡೆ ಏನಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ, ಕೆಲವೊಂದ್ಸರಿ ಹಾವಿದ್ರು ಇರ್ತಾನೆ ಅಂತ. ಸೊ ಸರಿಯಾಗಿ ನೋಡಿ ನಡೆಯುವಂಥದ್ದು. ಸೊ ಇದರಿಂದ ಮೇಜರ್ ಆಗಿ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಮತ್ತೊಂದು ಏನಂತ ಹೇಳಿದ್ರೆ ಈ 4 ಬಿಗ್ 4 ಸ್ನೇಕ್ಸ್ ಅಲ್ಲಿ ಒಂದು ತುಂಬಾ ಡೇಂಜರಸ್ ಯಾವ್ದಂತ ಹೇಳಿದ್ರೆ ಒಂದು ಕಟ್ಟು ಹಾವು. ಓಕೆ, ಅದು ಯಾಕಂತ ಹೇಳಿದ್ರೆ ಅದು ಕಚ್ಚಿದು ಅದು ತುಂಬಾ ಸೂಕ್ಷ್ಮವಾಗಿರ್ತದೆ ಅದಲ್ಲಿ ಇದು ಅದರ ಹಲ್ಲೇನಿದೆ. ಸೊ ಅದು ಕಚ್ಚಿದ್ದು ನಮ್ಗೆ ಯೂಶಲಿ ಕಾಣುದಿಲ್ಲ, ಅದು ಗಾಯದ ಭಾಗದಲ್ಲಿ ಬ್ಲೀಡಿಂಗ್ ಕೂಡ ಆಗುದಿಲ್ಲ, ಮತ್ತೆ ಅದು ಗಾಯದ ಗುರುತು ಕೂಡ ಕಾಣಿಸುದಿಲ್ಲ. ಸೊ ಜನರು ಏನ್ ಅನ್ಕೊಳ್ತಾರೆ ಜಸ್ಟ್ ಒಂದು ಕಚ್ಚಿದಾಗೆ ಆಗಿದೆ, ಮತ್ತೆ ಆ ಭಾಗದಲ್ಲಿ ನೋವು ಕೂಡ ಆಗುದಿಲ್ಲ. ಸೊ ಜನರಿಗೆ ಅನ್ಸ್ತದೆ ಎಲ್ಲಾದ್ರೂ ಇದು ಮುಳ್ಳು ಕಚ್ಚಿರ್ಬೋದು, ಇರುವೆ ಕಚ್ಚಿರ್ಬೋದು, ಅದು ಮುಳ್ಳು ತಾಗಿರ್ಬೋದು ಅಂತ ಹೇಳಿ ಅನ್ಕೊಳ್ತಾರೆ. ಸೊ ಮತ್ತೊಂದು ಏನಂತ ಹೇಳಿದ್ರೆ ಅದು ತುಂಬಾ ವಿಷಕಾರಿ ಹಾವು ಅದು. ಓಕೆ, ಸೊ ಅದು ನರಮಂಡಲಕ್ಕೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡ್ತದೆ. ಸೊ ನಾವು ಏನೂ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ಅನ್ಕೊಳ್ತೇವೆ, ಕೇರ್ಲೆಸ್ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ದುಷ್ಪರಿಣಾಮ ಜಾಸ್ತಿ ಆಗ್ತದೆ. ಮತ್ತೆ ರಾತ್ರಿ ತುಂಬಾ ಜಾಸ್ತಿ ಓಡಾಡುವಂತ ಹಾವು. ಸೊ ಯೂಶುವಲಿ ಹಳ್ಳಿ ಪ್ರದೇಶದಲ್ಲಿ ಕೆಳಗೆ ನೆಲದಲ್ಲಿ ಮಲಗಿರುವಾಗ ಸೊ ಬಂದು ಕಚ್ಚಿದ್ದು ಅಂತ ಹೇಳಿದ್ರು ನಮ್ಗೆ ಗೊತ್ತಾಗುದಿಲ್ಲ, ಬೆಳಗ್ಗೆ ಆಗುವಾಗ ವಿಷ ಆಲ್ರೆಡಿ ಬಾಡಿಗೆ ಸ್ಪ್ರೆಡ್ ಆಗಿರ್ತದೆ. ಸೊ ಹಾಗೆ ಆಗುವ ಸನ್ನಿವೇಶ ತುಂಬಾ ಜಾಸ್ತಿ ಇರ್ತದೆ. ಸೊ ಪ್ರಿವೆನ್ಷನ್ ನಾನು ಹೇಳುವಾಗ ಒಂದು ಮಾತು ಏನಂತ ಹೇಳಿದ್ರೆ ನಾವು ಮಲಗುವಾಗ ಸೊ ಮಂಚದಲ್ಲಿ ಮಲಗುದು ಬೆಟರ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸೊ ನೆಲದಲ್ಲಿ ಮಲಗಿರುವಾಗ ಹಾವೆಲ್ಲ ಕಚ್ಚುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತಂತೆ ಮಂಚದ ಮೇಲೆ ಮಲಗುವಂಥದ್ದು. ಮತ್ತೆ ಮನೆಯಲ್ಲಿ ಕೆಲವೊಂದು ಸರ್ತಿ ರೂಮ್ ಇದ್ದು ನೀರು ಸ್ವಲ್ಪ ಹೊರಗೆ ಹೋಗ್ಬೇಕಂತ ಹೇಳಿ ಕ್ಲೀನ್ ಮಾಡಿ ಹೊರಗೆ ಹೋಗ್ಬೇಕು, ಸ್ಮಾಲ್ ಪೈಪ್ಸ್ ಎಲ್ಲ ಇರ್ತದೆ ಅದು, ಅಥವಾ ಯಾವ್ದಾದ್ರು ಬಿರುಕು ಬಿಟ್ಟಿರುವಂತ ಗೋಡೆಗೆ ಬಿರುಕು ಬಿಟ್ಟಿರುವಂತ ಜಾಗದಲ್ಲೆಲ್ಲ ಸ್ವಲ್ಪ ಅದನ್ನ ಬ್ಲಾಕ್ ಮಾಡುವಂತದ್ದು ಕೆಲಸ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆ ಒಳಗೆ ಸೇರ್ಕೊಂಡಿರೋ ಗೊತ್ತಾಗುದಿಲ್ಲ. ನೈಟ್ ಟೈಮ್ ಕಿಟಕಿ ಎಲ್ಲ ಓಪನ್ ಮಾಡಿ ಹೌದು, ಸ್ವಲ್ಪ ಸೆಕೆ ಉಂಟು ಅಂತ ಹೇಳಿದ್ರೆ ಸೊ ಅದು ಓಪನ್ ಮಾಡಿ ಮಲಗುವಂತ ಅಭ್ಯಾಸ ಇರ್ತದೆ. ಸೊ ಆ ಟೈಮಲ್ಲಿ ಎಲ್ಲಾದ್ರೂ ಸೊಳ್ಳೆ ಪರದೆ ಆ ತರ ಏನಾದ್ರೂ ಹಾಕಿ ಮಲಗೋದು ಬೆಟರ್ ಅಂತ ಹೇಳ್ತಾರೆ. ಈಗ ಕಿಟಕಿಗೆಲ್ಲ ಸೊಳ್ಳೆ ಪರದೆ ಬರ್ತದೆ, ಅದನ್ನು ಹಾಕಿ ಇಡುವಂಥದ್ದು ಒಳ್ಳೇದು. ಹೌದು ಸರ್, ಹೌದು ಸರ್. ಇವಾಗ ನಮ್ಮ ಗ್ರಾಮೀಣ ಭಾಷೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ತುಳು ಭಾಷೆಯಲ್ಲಿ ಹೇಳೋದಾದ್ರೆ ಯಾವ ಹಾವುಗಳು ಅವುಗಳನ್ನು ಯಾವ ರೀತಿ ನಾವು ಹೇಳ್ತೀವಿ ಅದನ್ನು, ಅಂದರೆ ಕನ್ನಡದಲ್ಲಿ ಒಂದು ಭಾಷೆಯಲ್ಲಿ ಒಂದು ಕನ್ನಡ ಭಾಷೆಯಲ್ಲಿ ಒಂದು ರೀತಿ ಹೇಳ್ತೀವಿ, ತುಳು ಭಾಷೆಯಲ್ಲಿ ಇನ್ನೊಂದು ಥರ ಹೇಳ್ತೀವಿ. ನಮ್ಮ ಜನರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಹಾಗಿರ್ಬೇಕಾದ್ರೆ ಈ ಕನ್ನಡದಲ್ಲಿ ಯಾವುದು, ತುಳುವಲ್ಲಿ ಯಾವ ಹಾವಾಗಿರುತ್ತೆ ಅಂತ?
ಸೊ ನನ್ಗೆ ಗೊತ್ತಿರೋ ಪ್ರಕಾರ ಇವಾಗ ನಾಗರಾವು ನಾನೇನು ಹೇಳಿದೆ, ಸೊ ಅದಕ್ಕೆ ನಮ್ಗೆ ಗೊತ್ತಿರೋ ಪ್ರಕಾರ ಎಡೆಂದುಚ್ಚು ಒಂದು ಪನ್ಪ ಇಜಿನ ಮರಿ ಎಂದು ಪನ್ಪ ಬೊಕ್ಕ ರಡ್ಡ್ ಮಂಡಲ ಹಾವು ಒಂದು ಪಂದಿತ್ತೆ ಒಂಜಿ ಇರ್ನ ಕೊಳಕು ಮಂಡಲ ಅಲ್ಲ ಬೊಕ್ಕೊಂಜಿ ಗರಗಸ ಮಂಡಲ ಪನ್ಪ ಅವು ಒಂದು ಇರ್ನ ಕೊಳಕು ಮಂಡಲಗ ಪಿಲಿಕಂದಡಿ ಅಂತ ಪನ್ಪೇರು ಬೊಕ್ಕೊಂಜಿ ಗರಗಸ ಮಮಂಡಲಗ ಇರ್ನ ಬೊಳ್ಕಂದಡಿ ಅಂತ ಪನ್ಪೇರು ಓಕೆ ಬೊಕ್ಕೊಂಜಿ ಕಟ್ಟು ಹಾವು ಅಂತ ಪಂಡೆ ಓಕೆ ಅವು ಕಟ್ಟು ಹಾವುಗೂ ಎಂಕ್ಲು ಮಲೆ ಬುಲಕರಿ ಅಂತ ಪನ್ಪೇರು ಲೋಕಲ್ ಲ್ಯಾಂಗ್ವೇಜ್ ಸೊ ಇಂಚಿತ್ನ ನಾಲ್ ದಾದ ಉಚ್ಚುಲುಲ್ಲ ಮೋಸ್ಟ್ ಡೇಂಜರಸ್ ಅಂತ ಪನ್ಪೇರು ಸೊ ಒಂದು ನಾಲ್ ಉಚ್ಚು ಒಂದೆಟ್ಟು ಉಚ್ಚು ಅಂಡಲ ಒಲಂತ ಉಚ್ಚುಂಡ ಪಂಡಲ ಐಕೆ ಎಂಕ್ ಆಂಟಿಸ್ನೇವ್ ವಿನಮ್ ದಾತ ಎಂಕ್ಲು ಕೊರ್ಪ ಅವು ಐಕೆ ಎಫೆಕ್ಟ್ ಹಾಕೊಂಡು ಓಕೆ ಸರ್ ಓಕೆ ಟ್ರೀಟ್ಮೆಂಟ್ ಉಂಟು ಓಕೆ ಸರ್ ಸರ್ ಹಾವು ಕಡಿತಕ್ಕೆ ಸಂಬಂಧಪಟ್ಟಂತೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ಪ್ರಿಕಾಷನ್ಗಳನ್ನು ತಗೋಬೇಕು ಅಂತ ಹೇಳಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಇದು STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಯೋಜಿಸುತ್ತಿರುವಂತಹ ವಿಶೇಷ ಆರೋಗ್ಯ ಪಾಡ್ಕಾಸ್ಟ್ನ ಮಹತ್ವದ ಮಾಹಿತಿ.